ಹಲೋ, ನಮಸ್ಕಾರ ಸ್ನೇಹಿತರೆ. ಹೇಗಿದ್ದೀರಿ? ನಾವಂತೂ ಸೂಪರ್ ಆಗಿದ್ದೀನಿ. ಇಷ್ಟು ದಿನ ನಾವು ನಾರ್ಮಲಾಗಿ ದೇವಸ್ಥಾನಗಳಿಗೆ ಹೋಗ್ತಾ ಇದ್ವಿ, ಅಲ್ಲಿ ವೀಡಿಯೋಗಳನ್ನ ಮಾಡ್ತಾ ಇದ್ವಿ. ಬಟ್ ತುಂಬ ಜನ ನನಗೊಂದು ಸಜೆಷನ್ ಏನು ಕೊಟ್ಟರು ಅಂತಂದರೆ, ಹೇಗೂ ನೀವು ದೇವಸ್ಥಾನಗಳಿಗೆ ಹೋಗ್ತೀರಿ, ಹೋಗುವಂಥ ದಾರಿಯನ್ನು ಸಹ ತೋರಿಸಿ, ಇದರಿಂದ ಸ್ವಲ್ಪ ಹೋಗ್ಲಿಕ್ಕೂ ಈಸಿ ಆಗುತ್ತೆ. ಇನ್ನೊಂದು ಸ್ವಲ್ಪ ಊರುಗಳನ್ನೆಲ್ಲ ನೋಡಿದಾಗುತ್ತೆ ಅಂತ ಹೇಳಿ ತುಂಬ ಜನ ನಂಗೆ ಸಜೆಷನ್ ಕೊಟ್ಟರು. ಅದಕ್ಕೋಸ್ಕರ ನಾವು ಹೋಗುವಂತಹ ದೇವಸ್ಥಾನಗಳನ್ನು ಅಥವಾ ಹೋಗುವಂಥ ಜಾಗದ ರೋಡ್ಗಳನ್ನು ಸಹ ನಿಮಗೆ ತೋರಿಸುವ ಹಾಗೆ ಒಂದು ಮೋಟೋ ವ್ಲಾಗ್ ಆದಾಗೂ ಆಗುತ್ತೆ. ಒಬ್ಬನೇ ಹೋಗುವಾಗ ಒಂದು ಬೇಜಾರಿಗೆ ನನ್ನ ಜೊತೆ ನೀವು ಇದ್ದಾಗೂ ಆಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ಒಂದು ಪ್ಲ್ಯಾನ್ ಮಾಡಿ ಸೆಟಪ್ ಮಾಡಿ ಹೊರಟಿದ್ದೀನಿ. ಇವತ್ತು ನಾನು ಹೋಗ್ತಿರುವಂಥದ್ದು ನಮ್ಮ ಮಂಗಳೂರಿನಲ್ಲಿರುವಂತಹ ತುಂಬ ಫೇಮಸ್ ಆಗಿರುವಂಥ ಒಂದು ದೇವಸ್ಥಾನ, ಶ್ರೀ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನ. ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಕಾರಣವೂ ಕೂಡ ಹೌದು. ಅಲ್ಲಿಗೆ ಹೊರಟಿದ್ದೀನಿ. ಆ್ಯಕ್ಚುಲಿ ನಾನೀಗ ಒಳ ರೋಡಲ್ಲಿ ಹೋಗ್ತಾ ಇದ್ದೀನಿ. ಒಳ ರೋಡಲ್ಲಿ ಹೋದರೆ ಸ್ವಲ್ಪ ಹತ್ತಿರ ಆಗುತ್ತೆ, ಮತ್ತಿನ್ನೊಂದು ತುಂಬ ಗಾಡಿಗಳಲ್ಲಿರೋದಿಲ್ಲಲ್ವ, ಆರಾಮ್ಸೆ ಹೋಗ್ಬೋದು ಅಂತ ಹೇಳಿ ಈ ರೀತಿಯಾಗಿ ಒಳ ರೋಡಲ್ಲಿ ಹೋಗ್ತಾ ಇದ್ದೀನಿ. ಇದು ನಮ್ಮ ನೀರು ಮಾರ್ಗದಲ್ಲಿ ಒಳಗಡೆ ಹೋಗುವಂಥ ಒಂದು ರೋಡು. ಈ ತಾರಿಗುಡ್ಡೆ ಅಂಥೇಳಿ ಒಂದು ಊರು ಬರುತ್ತೆ. ಆ ತಾರಿಗುಡ್ಡೆ ಅನ್ನೋ ಊರ ಹತ್ರ ಹೋಗುವಂತಹ ಒಂದು ದಾರಿ. ಇದು ಹೋಗಿ ನಮ್ಮ ಗುರುಪುರ ರೋಡಿಗೆ ಸೇರುತ್ತೆ. ಹಾಗೆ ನಿಮ್ಮನ್ನು ಕರ್ಕೊಂಡು ಅಲ್ಲಿಗೆ ಹೋಗುವ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೊರಟಿದ್ದೆ. ಆ್ಯಕ್ಚುಲಿ ನಾನು ಹೊರಡೋದು ಲೇಟ್ ಆಯಿತು, ಬೇಗ ಹೊರಡಬೇಕು ಅಂತೇಳಿ ಎಲ್ಲ ಅಂದ್ಕೊಂಡಿದ್ದೆ. ಬೇಗ ಸಹ ಎದ್ದೆ, ಇದೊಂದು ಸಣ್ಣ ಪುಟ್ಟ ಕೆಲಸ ಅದೆಲ್ಲ ಆಗುವಾಗ ಸ್ವಲ್ಪ ಲೇಟೇ ಆಯಿತು. ಇದೊಂದು ಒಳ್ಳೆ ಸೂಪರ್ ಪ್ಲೇಸ್, ಚೆನ್ನಾಗಿ ವ್ಯೂಸ್ ಎಲ್ಲ ಚೆನ್ನಾಗಿದೆ, ಖುಷಿ ಅನಿಸುತ್ತೆ. ಅದರಲ್ಲಿ ಸಂಜೆ ಟೈಮಲ್ಲಿ ಬರಬೇಕು ಈ ಕಡೆ, ಇನ್ನೂ ತುಂಬ ಚೆನ್ನಾಗಿದೆ. ನೋಡಿ, ಇದೊಂದು ಆಗುಂಬೆ ಥರ ಇದೆ, ಒಂದು ಟರ್ನು. ಮತ್ತು ಹಾಗೆ ಇನ್ನೊಂದು ಒಳ ರೂಟ್ ಇದೆ, ಇನ್ನೊಂದು ನಾವು ಮೈನ್ ರೋಡಿಗೆ ಹೋದ್ಮೇಲೆ ನಿಮ್ಗೆ ಹೇಳ್ತೀನಿ. ಅಲ್ಲಿಂದ ಒಳ ರೋಡಲ್ಲಿ ಹೋಗಿ ಬಂದೆ. ಆ್ಯಕ್ಚುಲಿ ಆ ರೋಡ್ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಗೂಗಲ್ ಮ್ಯಾಪ್ ಹಾಕು ಅಂತ ಹೇಳಿ ನಂದು ಇದೊಂದು ಮೊಬೈಲ್ ಮೌಂಟ್ ಇತ್ತು, ಹಾಕ್ಕೊಂಡಿದ್ದೆ. ಬಟ್ ಅದು ಅಷ್ಟೊಂದು ಸ್ಟೆಬಿಲಿಟಿ ಇಲ್ಲ, ಯಾಕೋ ಭಯ ಆಗ್ತಾ ಉಂಟು. ಯಾಕಂದ್ರೆ ತುಂಬ ವರ್ಷ ಆಯ್ತು ನಾನು ತಗೊಂಡೋದು. ತುಂಬ ವರ್ಷ ಅಂದರೆ ಸುಮಾರು 2018 2018 ತೊಗೊಂಡಿದ್ದು. ಹಾಗಾಗಿ ತುಂಬ ವರ್ಷ ಆಯ್ತಾ, ಯೂಸ್ ಮಾಡಿರಲ್ಲ, ಇಟ್ಟಿದ್ದೆ ನಾನು. ಹಾಗೆ ಧೈರ್ಯ ಇಲ್ಲ, ಸ್ವಲ್ಪ ಎಲ್ಲ ಅದರ ಸ್ಕ್ರೂ ಇದೆಲ್ಲ ಸ್ವಲ್ಪ ತುಕ್ಕಿಡ್ದಾಗಿದೆ. ಯಾಕೋ ತುಂಬ ಟೈಟ್ ಅಂತ ಅನ್ನಿಸ್ತಾ ಇಲ್ಲ, ಮೊಬೈಲ್ ತುಂಬ ಶೇಕ್ ಆಗ್ತಾ ಉಂಟು. ಹಾಗೆ ರಿಸ್ಕ್ ಬೇಡ ಅಂತ ಹೇಳಿ ತೆಗೆದು ಕಿಸೆಲ್ಲಿ ಹಾಕಿಟ್ಕೊಂಡಿದ್ದೀನಿ. ನನಗೆ ಇಲ್ಲಿಂದ ಅಲ್ಲಿ ತನಕ ರೋಡ್ ಚೆನ್ನಾಗಿ ಗೊತ್ತು, ಒಳಗಡೆ ರೋಡ್ ಮಾತ್ರ ಸ್ವಲ್ಪ ಕಷ್ಟ. ಆವಾಗ ಒಂದು ಗೂಗಲ್ ಮ್ಯಾಪ್ ಹಾಕಿ ಹೋಗಬೇಕಾಗತ್ತೆ, ಇಲ್ಲಾಂದ್ರೆ ಯಾವ ಥರ ಕೇಳಿ ಹೋಗಬೇಕು, ತುಂಬ ಟೈಮ್ ವೇಸ್ಟು. ಹಾಗೆ ನಾನು ಇವತ್ತು ಹೊರಟಿರೋದು ಸಹ ಒಂದು ಸಂಕಲ್ಪದ ಜೊತೆ ಹೊರಟಿದ್ದೀನಿ. ಇನ್ನು ಮುಂದೆ ಪ್ರತಿ ಶುಕ್ರವಾರ ಪೊಳಲಿಗೆ ಹೋಗಿ ರಾಜರಾಜೇಶ್ವರಿ ತಾಯಿಯ ದರ್ಶನವನ್ನು ಮಾಡುವ ಅಂತ ಹೇಳಿ ಒಂದು ಸಂಕಲ್ಪದ ಜೊತೆ ಇವತ್ತು ಶುರು. ಆ್ಯಕ್ಚುಲಿ ಹೋಗ್ತಾ ಇದ್ದೇನೆ, ನೋಡೋಣ ಏನು ಆಗುತ್ತೆ. ಹೋಗಲಿಕ್ಕೆ ಎಲ್ಲ ಶುಕ್ರವಾರ ಹೋಗಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಗೊತ್ತಿಲ್ಲ. ಖಂಡಿತವಾಗಲೂ ಆದಷ್ಟು ಪ್ರಯತ್ನವನ್ನು ಪಡ್ತೀನಿ. ಆ್ಯಕ್ಚುಲಿ ಇದೇ ರೋಡಲ್ಲಿ ನಾವು ಇದ್ರ ಮುಂಚೆ ಒಂದ್ಸಲ ಹೋಗಿದ್ವಿ. ನಿಮಗೆ ನೆನಪಿಲ್ಲ ಅಥವಾ ನೋಡಿದ್ದು ನೆನಪಿಲ್ಲ ಅಂತಂದರೆ ನಾನೊಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕ್, ಅದನ್ನ ನೋಡಿ. ಆ್ಯಕ್ಚುಲಿ ನಾವು ಅಮೃತೇಶ್ವರ, ವಾಮಂಜೂರು ಅಮೃತೇಶ್ವರ ಅಂತೇಳಿ ಒಂದು ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನದ ಬಗ್ಗೆ ಸಹ ವಿಡಿಯೋನ ಮಾಡಿದ್ದೆ. ಅಲ್ಲಿ ಆ ದೇವಸ್ಥಾನಕ್ಕೆ ಹೋದ್ದು ನಾವು ಇದೇ ರೋಡಲ್ಲಿ, ನಿಮಗೆ ನಾನು ತೋರಿಸ್ತೀನಿ ನೋಡಿ. ನಾನು ಮತ್ತು ಸೌಮ್ಯ ಹೋದ್ದು ನೋಡಿ. ಈ ಗದ್ದೆಯಲ್ಲಿ, ಈ ಗದ್ದೆ ಉಂಟಲ್ಲ, ಇದರಲ್ಲಿ ಆ್ಯಕ್ಚುಲಿ ಈ ಹಕ್ಕಿಗಳೆಲ್ಲ ಕೂತಿತ್ತು, ಒಂದು ವಿಚಿತ್ರವಾದ ಉದ್ದ ಕೊಕ್ಕಿನ ಕೊಕ್ಕರೆಗಳು. ನಾನು ಅದನ್ನು ತೋರಿಸಿದ್ದೆ ನೋಡಿ. ಇಲ್ಲಿ ನಾನು ಇಷ್ಟು ದಿನ ಹೋಗುವಾಗ ಏನು ಮಾಡ್ತಿದ್ದೆ, ಸುಮ್ಮನೆ ಬೈಕ್ ತೊಗೊಂಡು ಸೀದಾ ಹೋಗ್ತಿದ್ದೆ, ಡೈರೆಕ್ಟಾಗಿ ದೇವಸ್ಥಾನ ಹೋಗಿ ಅಲ್ಲಿ ಆ ವಿಡಿಯೋಗಳನ್ನ ಮಾಡ್ತಿದ್ದೆ ಅಷ್ಟೇ. ಈ ರೀತಿಯಾಗಿ ಮಾತಾಡ್ಕೊಂಡು ಹೋಗಲಿಕ್ಕೆ ಏನೋ ಒಂಥರ ಖುಷಿ ಅನಿಸುತ್ತೆ. ಈ ಬೈಕು ಸ್ವಲ್ಪ ಸೌಂಡ್ ಜಾಸ್ತಿ, ಯಾಕೆ ಅಂತಂದರೆ ಆಯಿತು ಸುಮಾರು 10 ವರ್ಷ ಆಯ್ತು. ಮೊನ್ನೆ ಫೆಬ್ರವರಿ 14 ತಾರೀಕಿಗೆ, 14 ತಾರೀಕಿಗೇನೋ ಕರೆಕ್ಟಾಗಿ 10 ವರ್ಷ ಆಯಿತು. ಹಾಗಾಗಿ ಸ್ವಲ್ಪ ಗಾಡಿಯ ಸೌಂಡ್ ಗಿಂಡೆಲ್ಲ ಸ್ವಲ್ಪ ಅಷ್ಟೊಂದು ಕ್ಲಿಯರಾಗಿಲ್ಲ. ನೋಡಿ, ನಾನು ಆವತ್ತು ಬಂದೆ ಆ ದೇವಸ್ಥಾನ ಹೇಳಿದ್ನಲ್ಲ,
ಇದೇ ದೇವಸ್ಥಾನ ಶ್ರೀ ಅಮೃತೇಶ್ವರ ಮಹಾದ್ವಾರ ವಾಮಂಜೂರು ಅಂತಿದೆ ಅದು. ಬಟ್ ನಾವು ಇವಾಗ ಹೋಗೋ ಸಹ ಅದೇ ದೇವಸ್ಥಾನದ ಹತ್ತಿರವಾಗಿ ಹೋಗೋದು, ಶಾರ್ಟ್ಕಟ್ಟಲ್ಲಿ ಹೋಗ್ಬೋದು. ಇಲ್ಲಿ ಹೆಚ್ಚು ಸ್ಪೀಡ್ ಹೋಗಲಿ ಭಯ ಆಗುತ್ತೆ. ನಾನು ಹೆಚ್ಚು ಸ್ಪೀಡ್ ಸಹ ಹೋಗೋದಿಲ್ಲ. ನಾನು ಇದರಲ್ಲಿ ಹೋದ್ರಿಂದ 60ರಿಂದ 70, ಅದರಿಂದ ಜಾಸ್ತಿ ನಾನು ಹೋಗೋದೇ ಇಲ್ಲ. ಅದು ಎಷ್ಟೇ ಅರ್ಜೆಂಟ್ ಬೇಕಾದರೆ ಇರಲಿ ಅಷ್ಟರಲ್ಲೇ ಹೋಗೋದು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ತುಂಬ ರಶ್ ಇರುತ್ತೆ. ಅಲ್ಲಿ ವೀಡಿಯೋ ಮಾಡಲಿಕ್ಕೆ ಬಿಡ್ತಾರೋ ಇಲ್ಲೋ ಅನ್ನೋದು ಸಹ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾನು ಯಾವುದೇ ಕೈ ಮುಗಿದೋಗುವ ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಾನು ಪ್ಲ್ಯಾನ್ ಮಾಡಿ ಏನು ಹೋಗೋದಿಲ್ಲ. ನಾವು ಸೀದಾ ಮನಸ್ಸಿಗೆ ಅನಿಸಿದ್ರೆ ಸೀದಾ ಹೋಗೋದು. ಅಲ್ಲಿ ಹೋಗಿ ಪರ್ಮಿಷನ್ನು ತಗೊಳ್ಳೋದು, ಕೊಟ್ಟರೆ ಆಯಿತು. ಇಲ್ಲ ಅಂತಂದರೆ ದೇವ್ರಿಗೆ ಕೈ ಮುಗಿದು ಸೀದಾ ಮನೆಗೆ. ನೋಡೋಣ, ಮನೆಗೆ ಅಂತಿಲ್ಲ, ನೋಡೋಣ ಅಲ್ಲಿ ಬೇರೆ ಯಾವುದಾದ್ರೂ ದೇವಸ್ಥಾನಗಳು ಸಿಕ್ಕಿದರೆ ಆದರೂ ಸಹ ವೀಡಿಯೋ ಮಾಡೋ ದೇವಸ್ಥಾನ ಅಥವಾ ಯಾವುದಾದ್ರು ಒಂದು ಒಳ್ಳೆಯ ಪ್ಲೇಸ್ ಸಿಕ್ಕಿದರೆ. ಈಗ ನಾವು ಎಲ್ಲಿ ಬಂದಿವಿ ಗೊತ್ತಾ? ನಾವು ಈಗ ಬಂದಿರೋದು ಪರಾರಿ ಅಂತೇಳಿ ಒಂದು ಊರಿಗೆ. ಪರಾರಿ ಅಂತ ಹೇಳಿ. ಇನ್ನು ನಮ್ಗೆ ಸ್ವಲ್ಪ ದೂರ ಹೋದರೆ ಗುರುಪುರದ್ದು ಬ್ರಿಡ್ಜ್ ಸಿಗುತ್ತೆ. ನಮಗೆ ಇಲ್ಲೆಲ್ಲೋ ಮುಂದೆ ಹೋದಾಗ ಒಂದು ರೈಟಿಗೆ ಹೋಗಬೇಕು ಕೆಳಗಡೆ. ಅದು ಎಲ್ಲಿ ಅಂತೇಳಿ ಕರೆಕ್ಟ್ ನನಗೆ ಗೊತ್ತಿಲ್ಲ. ಆಚೆ ನಾವು ಹೋಗಿದ್ದು ಸರ್ ಕತ್ಲೆಗೆ, ನನ್ನ ಫ್ರೆಂಡ್ ಕರ್ಕೊಂಡು ಹೋದ್ದು. ಆದರೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ನನಗೆ ಗೊತ್ತಿಲ್ಲ ಎಲ್ಲಿ ಹೋಗಬೇಕು ಅಂತೇಳಿ. ಅದೊಂದು ಊರಿನ ಒಳಗಡೆ ಹೋಗುತ್ತೆ ನೋಡಿ. ಅನವಶ್ಯಕ ಅಲ್ಲ, ಸುಮ್ಮನೆ ಧೂಳು ಎಬ್ಸ್ಕೊಂಡು ಹೋಗೋದು. ಈ ಕೇಳು ಮಂಗಗಳು ಅಂತೇಳಿ ಸುಮ್ಮನೆ ಧೂಳು ಎಬ್ಸ್ಕೊಂಡು ಹೋಗೋದು. ಇಷ್ಟು ಜಾಗ ಇರುವಾಗ ಸರಿ ಹೋಗಿ ಹೋಗಿ ಹೋಗ್ಬೋದಲ್ಲ. ಯಾರ ಮಾರ ಕೆಲವರು ಬೇಕಂತಾನೆ ಈ 2 ವೀಲರ್ ಹಿಂದ್ಗಡೆ ಇದ್ದರೆ ಬೇಕಂತಾನೆ ಒಮ್ಮೆಲೆ ಬ್ರೇಕ್ ಹೊಡಿಯೋದು, ಇಲ್ಲಂತ ಈ ರೀತಿ ಧೂಳು ಹಾಸ್ಕೊಂಡು ಹೋಗೋದು, ಇದೇ ರೀತಿ ಉಪದ್ರ ಮಾಡ್ತಾ ಇರ್ತಾರೆ ನೋಡಿ. ಅಷ್ಟು ಸೈಡಲ್ಲಿ ಯಾಕೆ ಹೋಗ್ಬೇಕು? ಆದಷ್ಟು ಬೇಗ ಮಧ್ಯಾಹ್ನದೊಳಗೆ ಮನೆ ಬರಬೇಕು. ಮತ್ತೆ ಬಿಸಿಲಲ್ಲಿ ಉಂಟಲ್ಲ ಬಾ, ತಿರ್ಗಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಒಂದು ಬಿಸಿಲಿರುತ್ತೆ. ಈ ಎರಡೂ ಸೈಡ್ ಬೆಂಕಿ ಹಾಕಿ ನಾವು ನಡುವಲ್ಲಿ ಹೋದರೆ ಹೇಗಿರುತ್ತೋ ಆ ರೀತಿಯಾಗಿ ಸುಡುತ್ತೆ. ಅಷ್ಟೊಂದು ಗಾವು, ಸಿಕ್ಕಾಪಟ್ಟೆ ಬಿಸಿಲಿದೆ. ಹಾಗಾಗಿ ನಾವು ಬೇಗ ಹೋಗಿ ಬೇಗ ಮನೆಗೆ ಬಂದುಬಿಡ್ಬೇಕು. ಆ್ಯಕ್ಚುಲಿ ನಾನು ನಿನ್ನೆ ಪ್ಲ್ಯಾನ್ ಮಾಡಿಸ ಅದೇ, ಬೇಗ ಹೋಗುವ ಅಂಥೇಳಿ. ಈ ಮೊದಲೇ ಇಕ್ಕಟ್ಟು, ಅದರಲ್ಲಿ ಬಸ್ನವ್ರು ಬೇರೆ ನಡುವಲ್ಲಿ ನಿಲ್ಲಿಸ್ಬಿಡ್ತಾರೆ. ಒಂದು ಸ್ವಲ್ಪ ಜಾಗ ಇದ್ರೆ ಸೈಡ್ ಸಹ ನಿಲ್ಲಿಸೋದಿಲ್ಲ, ನಡುವು ರೋಡಲ್ಲಿ ನಿಲ್ಲಿಸ್ತಾರೆ. ಈ ಒಂದು 10 ಜನ ಇಳಿಯುವಾಗ ಎಷ್ಟು ಹೊತ್ತಾಗುತ್ತೆ, ಅಷ್ಟು ಟೈಮ್ ವೇಸ್ಟ್. ಯಾರೋ ಪಾಪ ಅರ್ಜೆಂಟಲ್ಲಿ ಏನೋ ಕೆಲಸ ಹೋಗ್ತಾ ಇರ್ತಾನೆ, ಅವನದು ಟೈಮ್ ವೇಸ್ಟು. ಈ ರೋಡ್ ಅಗ್ಲ ಆಗ್ತಾ ಉಂಟು. ಇನ್ನೊಂದು ವರ್ಷ ಅಥವಾ 1-2 ವರ್ಷ ಬೇಕು ಅಂದ್ಕೊಳ್ತೀನಿ ನಾನು. ಅಷ್ಟರಲ್ಲಿ ಎಲ್ಲ ಸರಿ ಆಗ್ಬೋದು ಈ ಸಮಸ್ಯೆಗಳೆಲ್ಲ. ನೋಡಿ ಈಗ ಇಲ್ಲಿ ನಿಲ್ಲಿಸ್ತಾನೆ, 5 ನಿಮಿಷ ಕನ್ಫರ್ಮ್. ಏನಾದರೂ ಈ ಬಸ್ಗಳು ನಿಲ್ಲಿಕ್ಕೆ ಏನಾದರೂ ಕರೆಕ್ಟಾಗಿ ವ್ಯವಸ್ಥೆ ಮಾಡಿಸ್ಬಿಡ್ಬೇಕು ನೋಡಿ. ಹೇಳಿಲ್ಲ, ಒಂದು ಸ್ವಲ್ಪ ಸೈಡ್ ಹೋಗ್ತಿಲ್ಲ, ಅಷ್ಟು ಜಾಗ ಉಂಟು ಆ ಕಡೆ. ಎಷ್ಟು ಸಾಧ್ಯ ನಾವು ಅಷ್ಟು ಸೈಡಲ್ಲಿ ನಿಲ್ಲಿಸಿದ್ರೆ ಅಟ್ಲೀಸ್ಟ್ ಒಂದು ಗಾಡಿಗಳು ಹೋಗುವಂಥದ್ದು ಹೋಗ್ತಾವ, ಚಿಕ್ಕ ಚಿಕ್ಕ ಗಾಡಿಗಳಾದರೂ ಹೋಗ್ತವೆ. ಆ ರೀತಿ ಮಾಡೋದೇ ಇಲ್ಲ, ನಡು ರೋಡಲ್ಲಿ ನಿಲ್ಲಿಸಿಬಿಡೋದು. ಈಗ ನಾನು ಹೋಗಬೇಕಾದ್ದು ಇಲ್ಲಿಯೇ ಎಲ್ಲೋ ಕರೆಕ್ಟ್ ಗೊತ್ತಿಲ್ಲ, ನಾವಿಲ್ಲಿ ನಿಂತು ನೋಡಿಯೇ ಹೋಗುವ. ಇಲ್ಲಿ ಹೋಗಬಹುದು, ಯಾವ ರೋಡ್ ಅಂತ ಗೊತ್ತಿಲ್ಲ ಮಾತ್ರ. ನನಗೆ ಮೋಸ್ಟ್ಲಿ ಅನಿಸುತ್ತೆ ಆ ರೋಡು ಅಂಥೇಳಿ. ಸರಿ, ಮುಂದೆ ರೋಡಲ್ಲಿ ಹೋಗಬೇಕು. ಇದನ್ನು ಹಾಕುವ. ನನಗೆ ಧೈರ್ಯ ಇಲ್ಲ. ಫಸ್ಟಿಗೆ ಒಂದು ಫೋನ್ ಹೋಲ್ಡ್ರ್ ತಗೋಬೇಕು. ನನಗೆ ಟೆನ್ಷನ್ ಆಗಿರೋದೇ ಮೊಬೈಲ್ ಹೋಲ್ಡ್ರದು. ಎಲ್ಲಿ ಕೈ ಕೊಡುತ್ತೋ ಮೊಬೈಲ್ ಬಿದ್ದು ಹಾಳಾಗತ್ತೇನೋ ಅಂಥೇಳಿ ನಾವಿಲ್ಲಿ ಸ್ಟ್ರೈಟ್ ಹೋಗಬೇಕು ಅಂತಿದೆ. ಯಾವ ರೋಡಲ್ಲಿ ಹೋಗ್ತಾ ಇದ್ದೀನಿ ಅಂತಲೇ ಗೊತ್ತಾಗ್ತಿಲ್ಲ. ಮ್ಯಾಪಲ್ಲಿ ಸಹ ಕರೆಕ್ಟ್ ತೋರಿಸ್ತಾ ಉಂಟು. ನಾನು ಇನ್ನು ಕರೆಕ್ಟಾಗಿ ಒಂದು ರೋಡ್ ನೋಡ್ಕೊಂಡು ಮೊಬೈಲ್ ಎತ್ತಿ ಒಳಗಿಟ್ಬಿಡುವ. ಸೈಡ್ ನಿಂತು ದಾರಿ ತಪ್ಪಿದ್ರೆ ಹೇಗಾದರೂ ಕೇಳ್ಕೊಂಡಾದ್ರೂ ಹೋಗ್ಬೋದು. ಮೊಬೈಲ್ ಬಿದ್ದರೆ ಮೊದಲೇ ಭಾರಿ ಕಷ್ಟದಲ್ಲಿದ್ದೇವೆ. ಅದ್ರ ಮಧ್ಯದಲ್ಲಿ ಮೊಬೈಲ್ ಕೈ ಕೊಟ್ಟರೆ ಮತ್ತು ಕಷ್ಟ. ಅಣ್ಣ ಈ ರೋಡ್ ಹೋದು ಪೊಳೆ ರೋಡ್ ಟಚ್ ಆಪ್ನತೆ ಮುಲ್ಬೋದು, ರೈಟ್ ಬೋಣತೆ. ಹಾಂ, ಥ್ಯಾಂಕ್ ಯು. ಬರ್ತಾರಾ ಬಿಡಿ.
ಸಿಕ್ಕಿದವರು ಹೇಳಿದ್ರಲ್ಲ ಕರ್ಕೊಂಡು ಹೋಗುವ ಅಂತ ಬರ್ತೀರಾ ಕೇಳಿದ್ರು, ಇಲ್ಲ ಅಂತ ಇಲ್ಲಿ ತನಕ ಹೋಗೋದಂತೆ. ಹೋಗಲಿ, ನಾವು ಆರಾಮ್ಸೆ ಹೋಗುವ. ಈ ಗಾಡಿಗಳು ದೊಡ್ಡ ಗಾಡಿಗಳು ಈ ರೋಡಲ್ಲಿ ಬರ್ತವೆ. ಇಷ್ಟು ಸಣ್ಣ ರೋಡಲ್ಲಿ ಇಷ್ಟು ದೊಡ್ಡ ಗಾಡಿ ಬಂದರೆ ಹೇಗೆ ಹೋಗೋದು? ಇಲ್ಲಿ ಬಂತಲ್ಲ, ಬರುವಾಗ ನೋಡ್ಕೋಬೇಕು. ಇಲ್ಲಿ ಒಂದು ಫ್ಲ್ಯಾಗ್ ಇದೆ, ಆ ಫ್ಲ್ಯಾಗ್ ಹತ್ರನೇ ಹೋಗಬೇಕು. ಎಸ್, ಸೂಪರ್ ಆಗಿದೆ ರೋಡ್. ಇದು ಈ ರೋಡ್ ಯಾವ ಆಯ್ತು ಅಂತ ಗೊತ್ತಿಲ್ಲ. ನಾನು ಲಾಸ್ಟ್ ಟೈಮ್ ಬರುವಾಗ ಈ ರೀತಿ ಇರಲಿಲ್ಲ, ಎಲ್ಲ ಸ್ವಲ್ಪ ಗುಂಡಿ ಎಲ್ಲ ಇತ್ತು. ಸೂಪರ್ ಆಗಿದೆ ರೋಡ್ ಈಗ. ನನಗೆ ಬಂದಿರೋ ರೋಡ್ ಸರಿಯಾ? ಇರಲಿ, ಹೋಗುವ. ಚೆನ್ನಾಗಿದೆ ರೋಡ್ ಮಾತ್ರ. ನೋಡಿ ಎಷ್ಟು ಚೆಂದ ಆದ್ರೂ ಅಲ್ಲಿ ಇದೆ ಒಂದು ದೃಷ್ಟಿ ಕೊಡ್ತಾರೆ, ಇಟ್ಟಿರ್ತಾರೆ. ನೋಡಬೇಕು. ಪೊಳವೆಯಲ್ಲಿ ಇಬ್ಬರು ನಮ್ಮ ಭಟ್ರು ಬೈತಾರೆ, ಪರಿಚಯದವರು. ಅವ್ರನ್ನ ಮಾತಾಡಿಸ್ಕೊಂಡು ನೋಡುವ, ಏನಾದರೂ ಹೆಲ್ಪ್ ಆದರೆ ಆಗುತ್ತಾ ನೋಡೋಣ ಅವ್ರ ಹತ್ರ. ಇಲ್ಲಿ ತನಕ ರೋಡ್ ಮಾತ್ರ ಅದು, ಈ ಕಡೆ ರೋಡ್ ಇಲ್ಲ. ಆಗ್ತುಂಟು ರೋಡೆಲ್ಲ. ಇದೊಂದು ನದಿ. ಈ ನದಿದು ಹೆಸರು ಗೊತ್ತಿಲ್ಲ. ಅಲ್ಲೆಲ್ಲ ಬೋಟ್ ನಿಂತಿದೆ. ಮೋಸ್ಟ್ಲಿ ಮರಳು ತೆಗಿಲಿಕ್ಕೆ ಅಂದ್ಕೊಳ್ತೀನಿ ನಾನು. ಗುಂಡಿ ನೋಡಲಿಲ್ಲ. ಮರಳು ತೆಗಿಲಿಕ್ಕೆ ಅಂದ್ಕೊಳ್ತೀನಿ, ಅದು ತೆಗಿತಿದ್ದಾರೆ. ನನಗೇನಿಲ್ಲ, ಮನೆಯಿಂದ ಇಲ್ಲಿಗೆ ಸುಮಾರು ಒಂದು 14 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ದೇವಸ್ಥಾನಕ್ಕೆ. ಅದು ಏನಂತ ಗೊತ್ತಿಲ್ಲ. ಪ್ರತಿ ಶುಕ್ರವಾರ ವಾರಕ್ಕೆ ಒಮ್ಮೆ ಬರುವ ಅಂತ ಹೇಳಿ ಅನಿಸ್ತು. ನೋಡಿ, ಇಲ್ಲೊಂದು ಟರ್ನ್ ಲೆಫ್ಟ್ ತಗೊಂಡು ಹೋದರೆ ಇನ್ನು ಸೀಯೇ ದೇವಸ್ಥಾನಕ್ಕೆ. ನೋಡಿ, ಇಲ್ಲಿ ದೂರ ಕಾಣ್ತುಂಟು ದೇವಸ್ಥಾನದ್ದು. ಇಲ್ಲಿಗೆ ಬಸ್ ವ್ಯವಸ್ಥೆ ಉಂಟಾಯ್ತವ. ನೀವು ಬರೋದೇ ಬಸ್ಸಲ್ಲಿ ಬರ್ಬೋದು. ನಮ್ಮ ಮಂಗಳೂರಿಂದನೂ ಸಹ ಇದೆ. ಇಲ್ಲಂತ ನೀವು ಬೀಚ್ ರೋಡ್ ಬಂದರೆ ಬೀಚ್ ರೋಡಿಂದ ಸಹ ಇದೆ. ಮತ್ತು ಕಟೀಲಿಂದ ಕೊಳಲಿಗೆ ಬಸ್ ಬರುತ್ತೆ. ನೀವು ಆರಾಮ್ಸೆ ಹೋಗ್ಬೋದು. ಎಲ್ಲ ಕಡೆಯಿಂದನೂ ಬಸ್ ಇರೋದ್ರಿಂದ ಆರಾಮ್ಸೆ ಹೋಗ್ಬೋದು. ಇಲ್ಲಿ ಭಟ್ರದೊಂದು ಕಂಪ್ಯೂಟರ್ ಸೆಂಟ್ರ್ ಇದೆ. ಅವರು ಕಾಮನ್ ಸರ್ವಿಸ್ ಸೆಂಟರ್ ಓಪನ್ ಮಾಡಿದ್ದಾರೆ ಇಲ್ಲಿ. ಶ್ರೀ ಪೊಳಲಿ ಕಂಪ್ಯೂಟರ್ಸ್ ಭಟ್ರು ಇದ್ದಾರೆ ಕೇಳೋ ಫಸ್ಟಿಗೆ. ಇದ್ದರೆ ಭಟ್ರನ್ನ ಮಾತಾಡ್ಸ್ಕೊಂಡು ಹೋಗುವ. ಭಟ್ರಿದ್ದಾರಾ? ಒಳ್ಳೆರಿ ದೇವಸ್ಥಾನ ಪೋಯಾರಾ? ಫೋನ್ ಅಲ್ಪಾನ್. ತುಂಬ ರಶ್ ಉಂಟು ಮಾತ್ರ ಇವತ್ತು, ಸಿಕ್ಕಾಪಟ್ಟೆ ರಶ್ ಉಂಟು. ಸ್ನೇಹಿತರೆ, ಪೊಳಲಿ ಹತ್ರ ಹೋಗಿದ್ದೆ ದೇವಸ್ಥಾನಕ್ಕೆ. ಬಟ್ ಅಲ್ಲಿ ನಮಗೆ ಪರ್ಮಿಷನ್ನ ಈಗ ಕೊಡಲಿಲ್ಲ. ನಾಳೆ ಬರ್ತಾರಂತೆ. ಹಾಗೆ ನಾಳೆ ಬನ್ನಿ ಅಂತ ಹೇಳಿದ್ರು. ನಂಗೆ ದೊಡ್ಡ ಸಮಸ್ಯೆ ಇದೆ ಹೋದಾಗೆಲ್ಲ ಕೆಲವು ಕಡೆ. ಹಾಗಾಗಿ ಇನ್ನೊಂದು ದೇವಸ್ಥಾನಕ್ಕೆ ಬಂದೆ. ಇಲ್ಲಿ ಯಾವುದಿದು ಶ್ರೀ ಅಖಿಲೇಶ್ವರ ದೇವಸ್ಥಾನ ಅಂತೇಳಿ. ಬಟ್ ಇಲ್ಲಿ ಕೂಡ ಅವ್ರು ಯಾರು ಇಲ್ಲ ಅಂತೆ. ಹಾಗಾಗಿ ಇಲ್ಲಿ ಇರೋರಿಗೆ ಕತೆ ಗೊತ್ತಿಲ್ಲ. ಹಾಗಾಗಿ ನಾವೀಗ ಪುನಃ ಹೊರಟಿದ್ದೀವಿ. ಇನ್ನೊಂದು ದೇವಸ್ಥಾನ ಉಂಟು. ಧೂಳು. ಇನ್ನೊಂದು ಇಲ್ಲಿ ಒಂದು ತುಂಬ ಹಳೆಯ ದೇವಸ್ಥಾನ ಇದೆ ಅಂತೆ. ಹಾಗೆ ಅದನ್ನು ಹುಡ್ಕೊಂಡು ಹೋಗಬೇಕು. ಮತ್ತು ಅದು ಇಲ್ಲಿ ಅಂತ ಕರೆಕ್ಟ್ ನನಗೂ ಗೊತ್ತಿಲ್ಲ. ಹೇಳಿದ್ರು ಇಲ್ಲೆಲ್ಲ ಹೋಗಿ 1 ಕಿಲೋಮೀಟ್ರ್ ಅಂತ ಹೇಳಿದ್ದಾರೆ. 1 ಕಿಲೋಮೀಟ್ರ್ ಯಾವ ಕಡೆ ಅಂತ ಗೊತ್ತಿಲ್ಲ. ನಾಡು ರೋಡಲ್ಲಿ ನಿಲ್ಲಿಸಿ ಮಾತಾಡ್ತಿದ್ದಾರೆ. ರೋಡ್ ಇರೋದೇ ಇಷ್ಟು ಚಿಕ್ಕದು, ಆದರೆ ಅಲ್ಲಿ ಸಹ ಸಿಮೆಂಟ್ ಕಲಿಸೋದು, ರಿಕ್ಷಾ ನಿಂತು ಮಾತಾಡೋದು, ಎಂಥ ಅವಸ್ಥೆನೋ. ಮೋಸ್ಟ್ಲಿ ಇದೇ ರೋಡು ಅಂದುಕೊಳ್ತೀನಿ, ಗೊತ್ತಿಲ್ಲ ಕರೆಕ್ಟಾಗಿ. ಕಮಲ್ ರಸ್ತೆ. ಓಕೆ, ಇದರಲ್ಲಿ ಹೋಗಬೇಕು. ಇಲ್ಲಿ ಹೋದಾಗ ಇಲ್ಲಿ ಒಂದು ಬೋರ್ಡ್ ಇದೆ ಅಂತೆ. ಅಂತೆ ನಡುವಲ್ಲಿ ಹೊರಟಿದ್ದೇನೆ. ಎಲ್ಲಿ ಹೋಗಿ ಮುಟ್ತೇವೆ ಅನ್ನೋದು ಗೊತ್ತಿಲ್ಲ. ರೋಡ್ ಮಾತ್ರ ತುಂಬ ಚಿಕ್ಕದು. ಇಷ್ಟು ಟೈಮ್ ನಾನೆಲ್ಲ ಹೋಗುವಾಗ ನನ್ನ ಜೊತೆ ನಿಖಿತ್ ಇರ್ತಿದ್ದ. ನಾನು ಅವ್ನು ಸೇರಿ ಹೋಗ್ತಾ ಇದ್ವಿ. ಬಟ್ ಇವತ್ತಂತಲ್ಲ, ಅವನು ಸ್ವಲ್ಪ ಬ್ಯುಸಿ ಇದ್ದಾನೆ. ಹಾಗಾಗಿ ಬರ್ತಾ ಇಲ್ಲ. ನಾನು ಒಬ್ಬನೇ ಹೋಗಬೇಕು. ನೋಡಿ, ಕೇಳಿಬಿಡು ಒಮ್ಮೆ ಯಾಕೆ. ಮುಲ್ಪ ದೇವಸ್ಥಾನ ಅಗಸ್ತೇಶ್ವರ ಒಲ್ಪ. ಹಾಂ,
ಬೋರ್ಡ್ ಉಂಡೆ ಹಾಂ ಅಂದೆ ಬಟ್ರ್ ಮಿಂತಿ ಇಪ್ಪೇರೋಳು ಏರ್ಲಿ ಪೂಜಾರ ಇಲ್ಲಿ ಬಿನಿಂಡ ಕಾಯ್ತಾಳವಳು ಅಂದೆ ಹಾಂ ಹಾಂ ಓಕೆ ಸರಿ ಥ್ಯಾಂಕ್ ಯು. ಭಟ್ರು ಇರೋದು ಡೌಟ್ ಅಂತೆ, ನೋಡುವ ಏನಾಗುತ್ತೆ ಅನ್ನೋದು. ಭಟ್ರು ಇಲ್ಲ ಅಂತಂದರೆ ಹೋಗಿ ನಾವು ನೋಡ್ಕೊಂಡು ಬರುವ. ಚೆನ್ನಾಗಿದೆ ಅಂತ ಹೇಳಿದ್ರು, ತುಂಬ ಚೆನ್ನಾಗಿದೆ. ಋಷಿಮುನಿಗಳ ಕಾಲದೊಂದು ದೇವಸ್ಥಾನ ಅಂತ ಹೇಳಿದ್ದಾರೆ. ವಾವ್, ಇದೊಂದು ಕೆರೆ ಸೂಪರ್ ಆಗಿದೆ, ಕಾಣ್ತುಂಟೆ ಕೆರೆ. ಮೇಲೆ ಹೋಗ್ಬೇಕಂತೆ, ಎಲ್ಲಿ ಮೇಲೆ ಅಂತ ಗೊತ್ತಿಲ್ಲ. ಎಂಥ ಊರು ಮಾರ, ಇಲ್ಲಿಗೆ ಬಂದಿದ್ದೇನೆ ಅಂತಲೇ ಗೊತ್ತಾಗೋದಿಲ್ಲ, ಹಾಗೆ ಉಂಟು. ಇದನ್ನಿಲ್ಲಿ ಕಂಟಿನ್ಯೂ ಆಗಿ ಹೋದರೆ BC ರೋಡ್ಗೆ ಟಚ್ ಆಗುತ್ತಂತೆ. ಎಂಥದ್ದು ಹಾಕಿದ್ದಾರೆ ಅಂತಂದರು, ಇಷ್ಟು ದೂರ ಬಂದರೂ ಕಾಣ್ತಾ ಇಲ್ಲ, ಬೋರ್ಡು ಸಹ ಇಲ್ಲ. ತುಂಬ ರೋಡ್ ಇದೆ, ಒಳಗೆ ತುಂಬ ರೋಡ್ ಕಾಣ್ತಾ ಉಂಟು, ಬಟ್ ಯಾವುದು ರೋಡಲ್ಲಿ ಬೋರ್ಡ್ ಅಂತೇಳಿ ಕಾಣ್ತಾ ಇಲ್ಲ. ಓ, ನಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಬೇರೆ ಕಮ್ಮಿ ಉಂಟು. ಆಯ್ತಲ್ಲ, ನಾವು ಎಲ್ಲ ದಾರಿ ತಪ್ಪಿ ಬಂದ್ವಿ. ಅದೇ ಕರೆಕ್ಟಾಗಿ ಬೋರ್ಡ್ ಇಲ್ದಿರೋದ್ರಿಂದ ಮತ್ತೆ ಹೋದ್ರೆ ಭಟ್ರು ಸಹ ಸಿಗೋದಿಲ್ಲ ಈಗ, ಅಲ್ಲಿ ಹೇಳಿದೆಲ್ಲ ಹಾಗೆ. ಹಾಗಾಗಿ ನಮಗೆ ಸ್ವಲ್ಪ ಕಷ್ಟ. ಓಕೆ, ಈಗ ನಾವು ಇನ್ನು BC ರೋಡ್ ಹೋಗುವ. BC ರೋಡ್ ಸ್ವಲ್ಪ ನಂಗೆ ಹೋಗ್ಲಿಕ್ಕೆ ಕೆಲಸ ಉಂಟು, BC ರೋಡಿಗೆ ಹೋಗಿ ಬರುವ.